ಕೇಂದ್ರದ ಮಾಜಿ ಸಚಿವರಾಗಿರುವ ಹಾಲಿ ಸಂಸದ ಡಿವಿ ಸದಾನಂದಗೌಡ ಅವರು ತನ್ನ ರಾಜಕೀಯ ಗುರು ಮಾಜಿ ಶಾಸಕ ಉರಿಮಜ್ಜಲು ರಾಂಪಟ್ ಮನೆಗೆ ಭೇಟಿ ನೀಡಿ ರಾಂಪಟ್ ಅವರ ಆರೋಗ್ಯವನ್ನ ವಿಚಾರಿಸಿದರು। ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ನನ್ನನ್ನು ಸುಳ್ಯದಲ್ಲಿ ಪಕ್ಷದ ಅಧ್ಯಕ್ಷನನ್ನಾಗಿ ಪುತ್ತೂರಿನಲ್ಲಿ ಶಾಸಕರನ್ನಾಗಿ ಮಾಡಿದವರು ರಾಂಪಟ್ ಅವರು। ಅವರ ಪ್ರಯತ್ನದ ಫಲವಾಗಿ ರಾಜಕಾರಣದಲ್ಲಿ ಇವತ್ತು ಇಷ್ಟೆಲ್ಲ ನಾವು ಬೆಳೆಯಲು ಕಾರಣವಾಗಿದೆ। ಇವತ್ತು ಕೂಡ ಅವರು ಹಾಕಿಕೊಟ್ಟ ಮಾರ್ಗದರ್ಶನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿ ಬಲಿಷ್ಠ ಕಾರಣವಾಗಿದೆ। ದೇಶ ಮೊದಲು ಎಂಬ ಒತ್ತನ್ನ ನೀಡಲು 1975ರ ದಶಕದಲ್ಲೇ ರಾಂಪಟ್ ಅವರು ನೀಡಿದ್ದಾರೆ। ಇವತ್ತು ನಾವೆಲ್ಲ ಅದನ್ನ ಪಾಲನೆ ಮಾಡುತ್ತಿದ್ದೇವೆ ಎಂದು ಹೇಳಿದರು। ರೀತಿಯಲ್ಲಿ ಅವರ ಜೀವನವನ್ನು ನಿರ್ವಹಣೆ ಮಾಡಿದವರು ಪ್ರಾಯಶಃ ಅವರಷ್ಟು ಸರಳತೆಯಲ್ಲಿ ಯಾವ ರಾಜಕಾರಣಿಯನ್ನು ಭಾರತ ದೇಶದಲ್ಲೇ ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಬ್ಬ ರಾಜಕಾರಣಿ ಸನ್ಮಾನ್ಯ ರಾಂಪಟ್। ಈ ಸಂದರ್ಭದಲ್ಲಿ ಡಿವಿ ಸದಾನಂದಗೌಡ ಅವರ ಪತ್ನಿ ಡಾಟಿ ಸದಾನಂದಗೌಡ, ನಗರಸಭೆ ಅಧ್ಯಕ್ಷ ಕೆ ಜೀವನ್ದರ್ಜೆ, ಸ್ಥಾಯಿ ಸಮಿತಿ ಅಧ್ಯಕ್ಷೆ ಗೌರಿಬನ್ನೂರು, ಸ್ಥಳೀಯ ಸದಸ್ಯೆ ಪಿಜಿ ಜಗನ್ನಿವಾಸ್ ರಾವ್, ಎಪಿಎಂಸಿ ಅಧ್ಯಕ್ಷ ದಿನೇಶ್ ಮೆದು ಮೊದಲಾದವರು ಹಾಜರಿದ್ದರು।